ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನನ್ನ ತರಗತಿಗೆ ಸ್ವಾಗತ. ನಾನು ವೆಂಕಟೇಶ ಆರ್.ಎಸ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, ಶ್ರೀ ಎಚ್ ಡಿ ದೇವೇಗೌಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಡುಲಿಪೆ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ತರಗತಿಯಲ್ಲಿ ಮಧ್ಯಕಾಲೀನ ವಿಶ್ವದ ಬಗ್ಗೆ ಅಥವಾ ಮಧ್ಯಕಾಲೀನ ಪ್ರಪಂಚದ ಇತಿಹಾಸದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ರೋಮನ್ ಸಾಮ್ರಾಜ್ಯದ ಒಂದು ಪತನದಿಂದ ಕ್ರಿಸ್ತಶಕ 1453ರ ಒಂದು ಕಾನ್ಸ್ಟಾಂಟಿನೋಪಲ್ ನಗರದ ಒಂದು ಪತನದವರೆಗಿನ ಒಂದು ಕಾಲವನ್ನು ನಾವು ವಿಶ್ವದ ಇತಿಹಾಸದಲ್ಲಿ ಮಧ್ಯಯುಗೀನ ಕಾಲ ಅಂತಂದ್ಬಿಟ್ಟು ಕರಿತೀವಿ. ನಾವು ಈ ಹಿಂದಿನ ತರಗತಿಯಲ್ಲಿ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸೊ ಆ ಒಂದು ಕಾಲದ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಬೈಜಾಂಟಿಯನ್ ಸಾಮ್ರಾಜ್ಯದ ಒಂದು ಸ್ಥಾಪನೆ. ಈ ಬೈಜಾಂಟಿಯನ್ ಸಾಮ್ರಾಜ್ಯದ ಒಂದು ಸ್ಥಾಪನೆಯ ಬಗ್ಗೆ ಮತ್ತು ಆ ಬೈಜಾಂಟಿಯನ್ ಸಾಮ್ರಾಜ್ಯ ವಹಿಸಿದಂಥ ಪಾತ್ರದ ಬಗ್ಗೆ ನಾವು ಈ ಹಿಂದಿನ ತರಗತಿಯಲ್ಲಿ ನಾವು ಪ್ರಾಸ್ತಾವಿಕವಾಗಿ ಚರ್ಚೆ ಮಾಡಿದ್ವಿ. ವಿದ್ಯಾರ್ಥಿಗಳೇ, ನಾವು ಈ ಒಂದು ತರಗತಿಯಲ್ಲಿ ಬೈಜಾಂಟಿಯನ್ ಸಾಮ್ರಾಜ್ಯದ ಒಂದು ರಾಜಕೀಯ ಸ್ಥಿತಿಯ ಬಗ್ಗೆ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ನಾನು ಈ ಹಿಂದೆ ತಿಳಿಸಿದಂತೆ ಈ ಬೈಜಾಂಟಿಯನ್ ಅನ್ನೋದು ಒಂದು ಗ್ರೀಕರ ಪ್ರಮುಖ ನಗರ ಆಗಿತ್ತು. ಗ್ರೀಕರು ರೋಮನರಿಗಿಂತ ಹಿಂದೆನೆ ಬಹಳ ವಿಶಾಲವಾದಂಥ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಂಥವರು. ಸೊ ಆ ಒಂದು ಸಂದರ್ಭದಲ್ಲಿ ಅವರು ಬೈಜಾಂಟಿಯನ್ ನಗರವನ್ನು ನಿರ್ಮಾಣ ಮಾಡಿ ಅದನ್ನು ತಮ್ಮ ಪ್ರಮುಖ ಒಂದು ಕೇಂದ್ರವನ್ನಾಗಿಸಿಕೊಂಡಿರ್ತಾರೆ. ಅಂದರೆ ಅದೊಂದು ಕಲೆ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಬೈಜಾಂಟಿಯನ್ ನಗರ ಇರುತ್ತೆ. ಸೊ ಈ ಒಂದು ಬೈಜಾಂಟಿಯನ್ ನಗರವನ್ನು ಕ್ರಿಸ್ತಶಕ 330ರಲ್ಲಿ ಕಾನ್ಸ್ಟಾಂಟಿನೋಪಲ್ ಅಂತಂದ್ಬಿಟ್ಟು ನಾಮಕರಣ ಮಾಡಲಾಗುತ್ತೆ. ಯಾಕಪ್ಪ ಅಂತಂದರೆ ಕ್ರಿಸ್ತಶಕ 330ರಲ್ಲಿ ರೋಮನ್ ಚಕ್ರವರ್ತಿಯಾದಂಥ ಕಾನ್ಸ್ಟಂಟೈನು ತನ್ನ ರೋಮನ್ ಸಾಮ್ರಾಜ್ಯದ ಪೂರ್ವ ಭಾಗಗಳ ಮೇಲೆ ಹಿಡಿತವನ್ನು ಸಾಧಿಸುವ ಸಲುವಾಗಿ ಈ ಒಂದು ಬೈಜಾಂಟಿಯನ್ ನಗರವನ್ನು ಅವನು ತನ್ನ ರಾಜಧಾನಿಯಾಗಿಸಿಕೊಂಡು ಅದಕ್ಕೆ ಕಾನ್ಸ್ಟಾಂಟಿನೋಪಲ್ ಎನ್ನುವಂಥ ಒಂದು ಹೆಸರನ್ನು ಕೊಡ್ತಾನೆ. ಸೊ ಅನ್ನೇದು ಏನಾಗುತ್ತಪ್ಪ ಅಂದರೆ ಅದು ಕಾನ್ಸ್ಟಾಂಟಿನೋಪಲ್ ನಗರ ಅಂತಂದ್ಬಿಟ್ಟು ಹೆಸರನ್ನು ಪಡೆಯುತ್ತೆ. ಈ ರೋಮನ್ ಸಾಮ್ರಾಜ್ಯದ ಬಾಲ್ಕನ್ ಪ್ರದೇಶದ ಮೇಲೆ, ಅಂದರೆ ಈ ಬಾಲ್ಕನ್ ಪ್ರದೇಶ ಅಂದರೆ ಯಾವುದಪ್ಪ ಅಂತ ನಾನು ಈ ಹಿಂದೆ ಹೇಳಿದ್ದೆ. ಏನು ಗ್ರೀಸು, ಬಲ್ಗೇರಿಯಾ, ಯುಗೋಸ್ಲೋವಿಕಿಯಾ, ಸೊ ಹಾಗೆಯೇ ಸರ್ಬಿಯಾ, ಮಾಂಟೆನಿಗ್ರೋ, ಹರ್ಜೆಗೋವಿನಾ, ಈ ಒಂದು ಭಾಗಗಳನ್ನು ಬಾಲ್ಕನ್ ಪ್ರದೇಶಗಳು ಅಂತ ಕರೀತಾರೆ. ಈ ಬಾಲ್ಕನ್ ಪ್ರದೇಶದ ಮೇಲೆ ಏಷ್ಯಾ ಮೈನರ್ಗೆ ಸೇರಿದಂಥ, ಏಷ್ಯಾ ಮೈನರ್ ಅಂತಂದರೆ ಈ ಏಷ್ಯಾದ ಪಶ್ಚಿಮ ಭಾಗವನ್ನು ಏಷ್ಯಾ ಮೈನರ್ ಅಂತ ಕರೀತಾರೆ. ಆ ಏಷ್ಯಾ ಮೈನರ್ಗೆ ಸೇರಿದಂಥ ಬೈಥಿನಿಯಾ, ಕಲೇಶಿಯಾ, ಕಪೋಡೋಫಿಯಾ, ಹಾಗೆ ಸೈಲೇಶಿಯಾ, ಈ ಪ್ರದೇಶದ ಜನರು ದಾಳಿಯನ್ನು ನಡೆಸ್ತಾ ಇರ್ತಾರೆ. ಅಂದರೆ ರೋಮನ್ ಸಾಮ್ರಾಜ್ಯದ ಬಾಲ್ಕನ್ ಪ್ರದೇಶಗಳ ಮೇಲೆ ಪಶ್ಚಿಮ ಏಷ್ಯಾದ ಪ್ರದೇಶಗಳಾದಂಥ ಬೈಥಿನಿಯಾ, ಕಲೇಶಿಯಾ, ಕಪೋಡಿಯಾ, ಸೈಲೇಶಿಯಾ, ಈ ಪ್ರದೇಶದ ಜನರು ದಾಳಿಯನ್ನು ನಡೆಸ್ತಾ ಇರ್ತಾರೆ. ಈ ದಾಳಿಗಳನ್ನು ತಡೆಗಟ್ಟುವ ಸಲುವಾಗಿ ಕಾನ್ಸ್ಟಾಂಟೈನು ರೋಮನ್ನು ತೊರೆದುಬಿಟ್ಟು, ಅಂದರೆ ರೋಮು ಪಶ್ಚಿಮ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿರುತ್ತೆ ಅಥವಾ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿರುತ್ತೆ, ಅದನ್ನು ಬಿಟ್ಬಿಟ್ಟು ಅವನು ಕಾನ್ಸ್ಟಾಂಟಿನೋಪಲ್ಗೆ ಬಂದ್ಬಿಟ್ಟು ಅದನ್ನು ತನ್ನ ರಾಜಧಾನಿಗಿಸ್ಕೊಂಡು ಆಳ್ವಿಕೆಯನ್ನು ನಡೆಸ್ತಾನೆ. ಸೊ ಕ್ರಿಸ್ತಶಕ 330ರಿಂದ ಇದು ಬೈಜಾಂಟಿಯನ್ ಸಾಮ್ರಾಜ್ಯ ಅಂತಂದ್ಬಿಟ್ಟು ಪ್ರಸಿದ್ಧಿಯಾಗುತ್ತೆ. ಅಂದರೆ ಯಾವಾಗ ಕಾನ್ಸ್ಟಾಂಟಿನೋಪಲ್ ನಗರವನ್ನು ತನ್ನ ರಾಜಧಾನಿಯಾಗಿಸ್ಕೊಂಡು ಇವನು ಕಾನ್ಸ್ಟಾಂಟಿನ್ ಚಕ್ರವರ್ತಿ ಆಳ್ವಿಕೆ ಮಾಡಲಿಕ್ಕೆ ಆರಂಭ ಮಾಡ್ತಾನೋ, ಸೊ ಅದು ಬೈಜಾಂಟಿಯನ್ ಸಾಮ್ರಾಜ್ಯ ಅಂತ ಅಂದ್ಬಿಟ್ಟು ಪ್ರಸಿದ್ಧಿಯಾಗಿತ್ತು. ಹಿಂದೆ ಏನು ರೋಮನ್ ಸಾಮ್ರಾಜ್ಯ ಅಂತ ಪ್ರಸಿದ್ಧಿಯಾಗಿತ್ತೋ ಅದು ಈಗ ಬೈಜಾಂಟಿಯನ್ ಸಾಮ್ರಾಜ್ಯ ಅಂತ ಪ್ರಸಿದ್ಧಿಯಾಗುತ್ತೆ, ಅಥವಾ ಇದು ಪೂರ್ವ ರೋಮನ್ ಸಾಮ್ರಾಜ್ಯ ಅಂತಂದು ಪ್ರಸಿದ್ಧಿಯಾಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಕಾನ್ಸ್ಟಾಂಟೈನ್ನ ನಂತರ ಬಂದಂಥ ಕೆಲವರು ಅರಸರು ಬೈಜಾಂಟಿಯನ್ನನ್ನು ತೊರೆದುಬಿಟ್ಟು ರೋಮ್ನಿಂದ ಆಳ್ವಿಕೆಯನ್ನು ನಡೆಸೋದಕ್ಕೆ ಆರಂಭ ಮಾಡ್ತಾರೆ. ಅಂದರೆ ಅವನು ರೋಮನ್ನು ಬಿಟ್ಟು ಬೈಜಾಂಟಿಯನ್ಗೆ ಬಂದ್ಬಿಟ್ಟು ಅದನ್ನು ರಾಜಧಾನಿಗಿಸ್ಕೊಂಡು ಅವನು ಆಳ್ವಿಕೆಯನ್ನು ಮಾಡ್ತಾನೆ. ಆದರೆ ಕಾನ್ಸ್ಟಾಂಟೈನ್ನ ನಂತರ ಬಂದಂಥ ಕೆಲವರು ಅರಸರು, ಉದಾಹರಣೆಗೆ 1ನೇ ವ್ಯಾಲೆಂಟೈನ್ ಆಗಿರ್ಬೋದು, 2ನೇ ವ್ಯಾಲೆಂಟೈನ್ ಆಗಿರ್ಬೋದು, ಅನೋರಿಯಸ್ಸು, 3ನೇ ವ್ಯಾಲೆಂಟೈನು, ಮಾರ್ಸಿಯಸ್ಸು, ಪೆಟ್ರೋನಿಯಸ್ಸು, ಅವಿಟಸ್ಸು, ವಿಜೋರಿಯನ್ನು, ಇವರೆಲ್ಲರೂ ಸಹ ಈ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದಂಥ ಬೈಜಾಂಟಿಯನ್ನನ್ನು ತೊರೆದುಬಿಟ್ಟು ರೋಮ್ನಿಂದಲೇ ಆಳ್ವಿಕೆ ನಡೆಸ್ತಾರೆ. ಸೊ ಅಂದರೆ ಈ ರೀತಿ ಆಳ್ವಿಕೆ ನಡೆಸಿದಂಥ ಕೊನೆಯವರು ವ್ಯಕ್ತಿ ಯಾರಪ್ಪ ಅಂತಂದರೆ ಇವನು ರೋಮಲಸ್ ಆಗಸ್ಟಸ್ ಅನ್ನೋನು. ಸೊ ಈ ಮಧ್ಯೆ ಏನಾಗುತ್ತಪ್ಪ ಅಂದರೆ
ಕ್ರಿಸ್ತಶಕ 490ರಲ್ಲಿ ಪಶ್ಚಿಮ ರೋಮ್ನಲ್ಲಿ ಒಬ್ಬ ಅರಸ ಮತ್ತು ಪೂರ್ವ ಬೈಜಾಂಟಿನಲ್ಲಿ ಒಬ್ಬ ಅರಸ ಆಳ್ವಿಕೆನ ನಡೆಸಿರ್ತಾರೆ. ಕೆಲವೊಮ್ಮೆ ಇದು ಹೀಗೇನೆ ಮುಂದುವರಿಯುತ್ತೆ. ಅಂದರೆ ಪಶ್ಚಿಮ ರೋಮಿನಲ್ಲಿ ಒಬ್ಬ ಚಕ್ರವರ್ತಿ, ಹಾಗೆಯೇ ಪೂರ್ವ ಬೈಜಾಂಟಿಯನ್ನಲ್ಲೂ ಒಬ್ಬ ಚಕ್ರವರ್ತಿ ಆಳ್ವಿಕೆ ಮಾಡ್ತಿರ್ತಾನೆ. ಏಕಕಾಲದಲ್ಲಿ ಇಬ್ಬರು ಚಕ್ರವರ್ತಿಗಳು, ರೋಮ್ನನ್ನ ರಾಜಧಾನಿಗಿಸ್ಕೊಂಡು ಆಳ್ವಿಕೆ ಮಾಡ್ತಿದ್ದಂಥ ಒಬ್ಬ ಚಕ್ರವರ್ತಿ ಮತ್ತು ಬೈಜಾಂಟಿಯಮ್ಮನ್ನ ರಾಜಧಾನಿಗಿಸ್ಕೊಂಡು ಆಳ್ವಿಕೆ ಮಾಡ್ತಿದ್ದಂಥ ಇನ್ನೊಬ್ಬ ಚಕ್ರವರ್ತಿ. ಸೊ ಈ ರೀತಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಆದಂಥ ಕೆಲವು ಉದಾಹರಣೆಗಳನ್ನ ನಾವು ನೋಡಿದ್ರೆ, ರೋಮ್ನಲ್ಲಿ ಹನೋರಿಯಸ್ಸನನ್ನು ಆಳ್ವಿಕೆ ಮಾಡ್ತಿದ್ದಂಥ ಟೈಮ್ನಲ್ಲಿ ಬೈಜಾಂಟಿಯಂನಲ್ಲಿ ಆರ್ಕೇಡಿಯಸ್ಸನನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಹಾಗೆಯೇ ಕ್ರಿಸ್ತಶಕ 450ರಲ್ಲಿ ರೋಮ್ನಲ್ಲಿ ವ್ಯಾಲೆಂಟೈನನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ಬೈಜಾಂಟಿಯನ್ನಲ್ಲಿ ಥಿಯೋಡಿಸಿಯಸ್ ಅನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಸುಮಾರು ಕ್ರಿಸ್ತಶಕ 476ರಲ್ಲಿ ರೋಮ್ನಲ್ಲಿ ರೋಮುಲಸ್ ಅಗಸ್ಟಸ್ ಅವನು ಆಳ್ವಿಕೆ ಮಾಡ್ತಾ ಇದ್ದರೆ, ಬೈಜಾಂಟಿಯಂನಲ್ಲಿ ಝೆನೋ ಎನ್ನುವಂಥವನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ನಿಮಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಕ್ರಿಸ್ತಶಕ 476ರಲ್ಲಿ ರೋಮನ್ನು ಆಳ್ವಿಕೆ ಮಾಡಿದಂಥ ರೋಮುಲಸ್ ಅಗಸ್ಟಸ್ ಅನ್ನೋನು ಈ ಪಶ್ಚಿಮ ರೋಮನ್ ಸಾಮ್ರಾಜ್ಯದ ಕೊನೆಯ ಚಕ್ರವರ್ತಿ ಅಂತಂದ್ಬಿಟ್ಟು ಅವನು ಗುರುತಿಸಲ್ಪಟ್ಟಿದ್ದಾನೆ. ಏಕೆಂದರೆ ಈ 476ರಲ್ಲಿ ಕ್ರಿಸ್ತಶಕ 476ರಲ್ಲಿ ರೋಮು ಪತನಗೊಳ್ಳುತ್ತೆ. ಅಂದರೆ ರೋಮ್ನ ಪತನಕ್ಕೆ ವಿವಿಧ ಕಾರಣಗಳಿದ್ವು. ರೋಮು ಅದು ಅವನತಿಯನ್ನು ಹೊಂದುತ್ತೆ. ಆ ರೋಮು ಪತನಗೊಂಡು ರೋಮನಸ್ ಅಗಸ್ಟಸ್ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಪಶ್ಚಿಮ ರೋಮನ್ ಸಾಮ್ರಾಜ್ಯ ಅವಸಾನ ಆಗುತ್ತೆ, ಪಶ್ಚಿಮ ರೋಮನ್ ಸಾಮ್ರಾಜ್ಯ ಪತನ ಆಗುತ್ತೆ. ಸೊ ಈ ಪಶ್ಚಿಮ ರೋಮನ್ ಸಾಮ್ರಾಜ್ಯ ಪತನ ಆದಂಥ ಒಂದು ಸಂದರ್ಭದಲ್ಲಿ ರೋಮನಸ್ ಅಗಸ್ಟಸ್ ಅನ್ನೋನು ಅಲ್ಲಿನ ಅರಸ ಆಗಿರ್ತಾನೆ. ಹಾಗಾಗಿ ಅವನನ್ನು ಕಡೆಯ ಅರಸ ಅಂತ ಅಂದ್ಬಿಟ್ಟು ಕರೀತಾರೆ ಅಂತ ಅಂದ್ಬಿಟ್ಟು ನಾನಾಗಲೇ ಹೇಳಿದೆ. ಸೊ ಈ ರೀತಿ ಪೂರ್ವ ರೋಮನ್ ಸಾಮ್ರಾಜ್ಯವಾಗಿದ್ದಂಥ ಬೈಜಾಂಟಿಯಮು ಮುಂದುವರಿಯುತ್ತೆ. ಪಶ್ಚಿಮ ರೋಮನ್ ಸಾಮ್ರಾಜ್ಯದ ಒಂದು ಭಾಷೆಯಾಗಿ ಲ್ಯಾಟಿನ್ ಇರುತ್ತೆ. ಅಂದರೆ ರೋಮನ್ ಸಾಮ್ರಾಜ್ಯ ಅದು ಬಹಳ ಪ್ರಸಿದ್ಧವಾದಂಥ ಒಂದು ಸಾಮ್ರಾಜ್ಯ ಆಗಿರುತ್ತೆ. ಸೊ ಅವರ ಭಾಷೆ ಲ್ಯಾಟಿನ್ನು ದೈವ ಭಾಷೆ ಅಂತ ಹೆಸರನ್ನು ಪಡೆದಿರುತ್ತೆ. ಸೊ ಲ್ಯಾಟಿನ್ ಅಥವಾ ಇಟಾಲಿಯನ್ ಸಂಸ್ಕೃತಿ ಹಿನ್ನೆಲೆಯನ್ನು ಹೊಂದಿರುತ್ತೆ ಈ ಪಶ್ಚಿಮ ರೋಮನ್ ಸಾಮ್ರಾಜ್ಯ. ಅದಕ್ಕೆ ಬದಲಾಗಿ ಈ ಪೂರ್ವ ರೋಮನ್ ಸಾಮ್ರಾಜ್ಯ ಇತ್ತಲ್ವ, ಬೈಜಾಂಟಿಯನ್ ಸಾಮ್ರಾಜ್ಯ ಅಂತ ಅಂದ್ಬಿಟ್ಟು ನಾವೇನು ಕರಿತಿದ್ವೋ, ಸೊ ಆ ಬೈಜಾಂಟಿಯಮ್ಮು ಗ್ರೀಕ್ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿದಂಥ ಒಂದು ಸಾಮ್ರಾಜ್ಯವಾಗಿ ಇರುತ್ತೆ. ಯಾಕಂದರೆ ಮೂಲತಃ ಅದು ಗ್ರೀಕರಿಂದ ನಿರ್ಮಾಣವಾಗಿದ್ದಂಥ ನಗರ ಆಗಿರುತ್ತೆ, ಗ್ರೀಕ್ ನಾಗರಿಕತೆಗೆ ಸೇರಿದಂಥ ನಗರ ಆಗಿರುತ್ತೆ. ಹಾಗಾಗಿ ಅಲ್ಲೆಲ್ಲನೂ ಸಹ ಗ್ರೀಕ್ ಸಂಸ್ಕೃತಿನೇ ಇರುತ್ತೆ. ಹಾಗಾಗಿ ಇದು ಗ್ರೀಕ್ ಸಂಸ್ಕೃತಿ ಹಿನ್ನೆಲೆಯನ್ನು ಹೊಂದಿದಂಥ ನಗರವಾಗಿ ಇರುತ್ತೆ. ಹೀಗೆ ಎರಡು ಬಗೆಯ ಸಂಸ್ಕೃತಿಗಳಿರ್ತವೆ, ಎರಡು ಬಗೆಯ ಸರ್ಕಾರಗಳು ಇರ್ತವೆ. ಎಲ್ಲವರೆಗೂ ಅಂದರೆ ಕ್ರಿಸ್ತಶಕ 476ರವರೆಗೆ ಅವು ಒಟ್ಟಿಗೆ ಅಸ್ತಿತ್ವದಲ್ಲಿ ಇರ್ತವೆ ಈ ಎರಡು ಸರ್ಕಾರಗಳು. ರೋಮ್ನಲ್ಲಿ ಕ್ಯಾಥಲಿಕ್ ಚರ್ಚ್ನ ಒಂದು ಪ್ರಭಾವ ಅಧಿಕ ಆಗಿರುತ್ತೆ, ಗೊತ್ತಿಲ್ಲ ವಿದ್ಯಾರ್ಥಿಗಳೇ. ಸೊ ಅಂದರೆ ರೋಮನ್ ಕ್ಯಾಥಲಿಕ್ ಚರ್ಚು ಬಹಳ ಪ್ರಸಿದ್ಧವಾದಂಥ ಚರ್ಚು. ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಿದಂಥ ನಂತರ ರೋಮ್ನಲ್ಲಿ ಒಂದು ಚರ್ಚ್ ಸ್ಥಾಪನೆ ಆಗುತ್ತೆ. ಅಲ್ಲಿ ರೋಮ್ನಲ್ಲಿ ಕ್ಯಾಥಲಿಕ್ ಚರ್ಚ್ನ ಪ್ರಭಾವ ಅಧಿಕವಾಗಿದ್ದರೆ, ಇಲ್ಲಿ ಅಂದರೆ ಬೈಜಾಂಟಿಯನ್ ಸಾಮ್ರಾಜ್ಯದಲ್ಲಿ ಗ್ರೀಕ್ ಆರ್ಥೋಡಾಕ್ಸ್ ಚರ್ಚ್ನ ಪ್ರಭಾವ ಅಧಿಕವಾಗಿ ಇರುತ್ತೆ. ಗ್ರೀಕ್ ಆರ್ಥೋಡಾಕ್ಸ್ ಚರ್ಚ್ನ ಪ್ರಭಾವ ಅಧಿಕ ಆಗಿರೋದು ನಾವು ಕಾಣ್ತೀವಿ. ಈ ಬೈಜಾಂಟಿಯನ್ ಚಕ್ರವರ್ತಿಗಳ ಒಂದು ಪ್ರತ್ಯೇಕತೆ ಕ್ರಿಸ್ತಶಕ 474ರಲ್ಲಿ ಝೆನೋನಿಂದ ಆರಂಭಗೊಳ್ಳುತ್ತೆ. ಝೆನೋನನ್ನು ಇವನು ಪೂರ್ವ ರೋಮನ್ ಸಾಮ್ರಾಜ್ಯದ ಅರಸ ಅಥವಾ ರಾಜ, ಅವನಿಂದ ಇದು ಆರಂಭಗೊಳ್ಳುತ್ತೆ. ಸೊ ಈ ಸಾಮ್ರಾಜ್ಯದ ಚಕ್ರವರ್ತಿಗಳಲ್ಲಿ ಅತ್ಯಂತ ಪ್ರಸಿದ್ಧನಾದಂಥವನು ಯಾರಪ್ಪ ಅಂತಂದರೆ ಜಸ್ಟಿನಿಯನ್. ಈತ ಕ್ರಿಸ್ತಶಕ 527ರಿಂದ 565ರವರೆಗೆ ಆಳ್ವಿಕೆ ನಡೆಸಿದಂಥವನು. ಸೊ ಈ ಜಸ್ಟಿನಿಯನ್ನು ಈ ಒಂದು ಸಾಮ್ರಾಜ್ಯದ ಪ್ರಸಿದ್ಧನಾದಂಥ ಅರಸ ಆಗಿರ್ತಾನೆ. ಸೊ ಈತ ಪೂರ್ವ ಪಶ್ಚಿಮ ವಿಭಾಗಗಳನ್ನು ಮತ್ತು ಪೂರ್ವ ದೇಶೀಯ ನಿರಂಕುಶ ಅಧಿಕಾರದಿಂದ ಒಟ್ಟುಗೂಡಿಸಿ ಆಳಲು ಪ್ರಯತ್ನ ಪಟ್ಟಂಥವನು ಈ ಜಸ್ಟಿನಿಯನ್. ಅದರಂತೆ ಚಕ್ರವರ್ತಿಯು ಸರ್ವೇ ಸರ್ವ ಎನ್ನುವಂತೆಯೂ ಹಾಗೂ
ಮತ್ತು ಆಸ್ಥಾನದಲ್ಲಿ ವೈಭವವೂ ಸಹ ಇರುತ್ತೆ. ಅಂದರೆ ಪ್ರಸಿದ್ಧ ಚಕ್ರವರ್ತಿ ಆಗ್ತಾನೆ. ಏನು ರೋಮನ್ ಸಾಮ್ರಾಜ್ಯದಲ್ಲಿ ಹಿಂದೆ ವೈಭವ ಇರುತ್ತೋ ಆ ವೈಭವನ ಇವನು ಪುನಃ ಮರುಕರುಳಿಸ್ತಾನೆ. ಸೊ ಈತನ ರಾಜ್ಯದಲ್ಲಿ ಒಂದು ದೊಡ್ಡ ನೌಕಾ ಸೈನ್ಯನೂ ಇರುತ್ತೆ ಮತ್ತು ಸದಾಸೀರ್ಣವಾಗಿದ್ದಂಥ ಸೈನ್ಯವೂ ಸಹ ಇರುತ್ತೆ. ಸೊ ಒಟ್ಟಿನಲ್ಲಿ ಇವನ ಕಾಲದಲ್ಲಿ, ಜಸ್ಟಿನಿಯನ್ನನ ಕಾಲದಲ್ಲಿ ಪಶ್ಚಿಮದ ಮತ್ತು ಪೂರ್ವದ ಸಾಮ್ರಾಜ್ಯಗಳು ಒಟ್ಟುಗೂಡೋದನ್ನು ನಾವು ಕಾಣ್ತೀವಿ. ಸೊ ಹಾಗೇನೆ ಇವನೊಂದು ಪ್ರಬಲವಾದಂಥ ನೌಕಾಬಲ ಮತ್ತು ಸೇನಾಬಲವನ್ನು ಹೊಂದಿರ್ತಾನೆ. ಸೊ ಇನ್ನು ನಾವು ಗಮನಿಸಬೇಕಾದಂಥ ಒಂದು ಅಂಶ ಏನಪ್ಪ ಅಂತಂದರೆ, ಈ ಗ್ರೀಕ್ ಚರ್ಚ್ನ ಗುರುವನ್ನು ಪೆಟ್ರಿಯಾರ್ಕ್ ಅಂತದ್ದು ಕರೀತಾ ಇದ್ರು. ಆಗಲೇ ಹೇಳಿದೆ ನಾನು. ಅಂದರೆ ಬೈಜಾಂಟಿಯಂನಲ್ಲಿದ್ದಂಥ ಒಂದು ಗ್ರೀಕ್ ಆರ್ಥೋಡಾಕ್ಸ್ ಚರ್ಚಿನ ಮುಖ್ಯಸ್ಥನನ್ನು ಅಥವಾ ಗುರುವನ್ನು ಪೆಟ್ರಿಯಾರ್ಕ್ ಅಂತಂದು ಕರೀತಾ ಇದ್ರು. ಈ ಪೆಟ್ರಿಯಾರ್ಕು ರೋಮಿನ ಚರ್ಚಿನ ಪೋಪನಂತೆ ಪ್ರಬಲ ಆಗಿರೋದಿಲ್ಲ. ಬಹಳ ಮುಖ್ಯವಾದಂಥದ್ದು. ಈ ಗ್ರೀಕ್ ಚರ್ಚು ರೋಮನ್ ಕ್ಯಾಥಲಿಕ್ ಚರ್ಚಿನಂತಲ್ಲದೆ ರಾಜ್ಯಕ್ಕೆ ಅಧೀನವಾಗಿರುತ್ತೆ ಮತ್ತದು ರಾಜ್ಯದಲ್ಲಿ ಪ್ರವೇಶ ಮಾಡುವಂತೆ ಇರೋದಿಲ್ಲ. ಸೊ ಚಕ್ರವರ್ತಿಯೇ ಚರ್ಚಿನ ಸಭೆಗಳಲ್ಲಿ ಅಧಿಕಾರವರ್ಣಿಯನ್ನು ಹೊಂದಿದ್ದು ಮತ ವಿಚಾರಗಳಲ್ಲೂ ನ್ಯಾಯವಾದಿ ಇದ್ದಂಗೆ ಇರ್ತಾನೆ. ಸೊ ಇವನು ಈ ಪೆಟ್ರಿಯಾರ್ಕ್ ರೋಮಿನ ಚರ್ಚಿನ ಪೋಪರಂತೆ ಪ್ರಬಲ ಆಗಿರಲಿಲ್ಲ. ರೋಮಿನ ಚರ್ಚಿನ ಪೋಪ ಬಹಳ ಪ್ರಬಲನಾಗಿರ್ತಾನೆ. ಅವನು ರೋಮನ್ ಚಕ್ರವರ್ತಿಯನ್ನೇ ತನ್ನ ಅಧೀನದಲ್ಲಿಟ್ಟುಕೊಳ್ಳುವಷ್ಟು ಪ್ರಬಲನಾಗಿರ್ತಾನೆ. ಅದಕ್ಕೆ ವಿರುದ್ಧವಾಗಿ ಬೈಜಾಂಟಿಯನ್ ಚಕ್ರವರ್ತಿ ಪೆಟ್ರಿಯಾರ್ಕು, ಆರ್ಚ್ ಬಿಷಪ್ಪು ಮುಂತಾದಂಥ ಅಧಿಕಾರಿಗಳನ್ನು ನೇಮಿಸ್ತಿರ್ತಾನೆ. ಅಂದರೆ ಇಲ್ಲಿ ಚರ್ಚ್ ರಾಜ್ಯದ ಅಧೀನದಲ್ಲಿ ಇರುತ್ತೆ. ಆದರೆ ಅಲ್ಲಿ ರೋಮಿನಲ್ಲಿ ಚರ್ಚು ರಾಜ್ಯದ ಅಧೀನದಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತಪ್ಪ ಅಂದರೆ, ಪವಿತ್ರ ರೋಮನ್ ಚಕ್ರವರ್ತಿ ಪ್ರಬಲನಾಗದೇ ಇದ್ದಿದ್ದರಿಂದ ಅಲ್ಲಿ ಪೋಪನ ಒಂದು ಪ್ರಾಬಲ್ಯ ಇರುತ್ತೆ. ಅಂದರೆ ರೋಮ್ನಲ್ಲಿ ಪೋಪನ ಒಂದು ಪ್ರಾಬಲ್ಯ ಇರುತ್ತೆ. ಸೊ ಅದಕ್ಕೆ ಪ್ರತಿಯಾಗಿ ಬೈಜಾಂಟಿಯನ್ನಲ್ಲಿ ಚಕ್ರವರ್ತಿಯೇ ಪೆಟ್ರಿಯಾರ್ಕ್ನನ್ನು, ಬಿಷಪ್ನನ್ನು, ಆರ್ಚ್ ಬಿಷಪ್ನನ್ನು ಇವರೆಲ್ಲರನ್ನೂ ಇಂಥ ಹಲವಾರು ಧರ್ಮಾಧಿಕಾರಿಗಳನ್ನ ಇವನೇ ನೇಮಕ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಬೈಜಾಂಟಿಯನ್ನಲ್ಲಿ ಚಕ್ರವರ್ತಿಗೂ ಮತ್ತು ಅಲ್ಲಿನ ಪೆಟ್ರಿಯಾರ್ಕನಿಗೂ ಯಾವುದೇ ಬಿರುಸನೂ ಸಹ ಇರಲಿಲ್ಲ. ಅಧಿಕಾರಕ್ಕಾಗಿ ಯಾವುದೇ ಕಚ್ಚಾಟ ಅಲ್ಲಿ ಇರಲಿಲ್ಲ. ಸೊ ಹೀಗೆ ಈ ಬೈಜಾಂಟಿಯನ್ ರಾಜ್ಯ ಸೊ ಬಹಳ ಒಂದು ರೀತಿ ಏನೋ ಬೈಜಾಂಟಿನ ಚಕ್ರವರ್ತಿ ಪ್ರಬಲನಾಗಿಯೇ ಇದ್ದಿದ್ದು ನಾವು ಕಾಣ್ತೀವಿ. ಸೊ ಹೀಗೆ ಈ ಒಂದು ಕಾಲದ ಒಂದು ರಾಜಕೀಯ ಪರಿಸ್ಥಿತಿ ಇರುತ್ತೆ. ಮುಂದಿನ ತರಗತಿಯಲ್ಲಿ ನಾವು ಈ ಒಂದು ಬೈಜಾಂಟಿಯನ್ ಪ್ರದೇಶದ ಮೇಲೆ ಆದಂಥ ಒಂದು ಆಕ್ರಮಣಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಮಧ್ಯಯುಗದಲ್ಲಿ ಆ ನಂತರದ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಬದಲಾವಣೆ ಆಯಿತು ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡೋಣ. ಸೊ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಏನು ಬೈಜಾಂಟಿಯನ್ ಸಾಮ್ರಾಜ್ಯದ ಒಂದು ರಾಜಕೀಯ ಸ್ಥಿತಿಯ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದು ಮುಂದಿನ ತರಗತಿನಲ್ಲೂ ಸಹ ಅದು ಮುಂದುವರಿಯುತ್ತೆ. ನಮಗೆಲ್ಲರಿಗೂ ಧನ್ಯವಾದಗಳು.